ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಎನ್ಮ ವಿಧಾನಸಭಾ ಕ್ಷೇತ್ರಗಳಿಗೆ 2ನೇ ಹಂತದ 15,000 ಆಹಾರ ಸಾಮಗ್ರಿಲದ ಕಿಟ್ಟಲೆನು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಕುಡ್ಲ ಕದ್ರೆ ಮೈದಾನಡು ಐತಾರಕಾಂಡೆ ವಿತರಣೆ ಮಾಡ್ತೇವೆ. ಜಿಲ್ಲೆಗೆ ಸುರುತ ಹಂತಡು 5,000 ಕಿಟ್ಲೆನು ವಿತರಣೆ ಮಾಡ್ತದಿತ್ತದು. 2ನೇ ಹಂತಡು ಒಟ್ಟು 15,000 ಕಿಟ್ಲೆನು ಆಯಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಒಪ್ಪಿಯಾಯಿರಿ. ಕುಡ್ಲ ವಿಧಾನಸಭಾ ಕ್ಷೇತ್ರದ ಆಹಾರ ಕಿಟ್ಲೆನು ಕುಡ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತಂಕಲ್ನ ಕ್ಷೇತ್ರದ ವಿತರಣೆಗೆ ಪಡೆಗೊಂಡರು. ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಪ್ರತಿಯೊಂದು ಕಾರ್ಯಕರ್ತೆ ಕನಿಷ್ಠ 5 ಜನಕ್ಕೆ ದಿನಸಿ ಸಾಮಗ್ರಿಗಳನ್ನು ಕೊರಡು ಪಂಡದ ಸೂಚನೆಯನ್ನು ಕೊಡ್ತಾರೆ. ಇಂದೇನು ತಂಗಲ ಪಕ್ಷದ ಪ್ರಮುಖರಿಗೆ ಆಯಾಯ ಪ್ರದೇಶದ ಅಧ್ಯಕ್ಷರಿಗೆ ಶಾಸಕರನಕಲಿಗೆ ತೆರಿಪಾದಿತ್ತ. ಪ್ರತಿ ಎನ್ಮ ಕ್ಷೇತ್ರಡು ಶಾಸಕರನಕಲು ಉಪ್ಪುನವಕ ಶಾಸಕರು ಇಜ್ಜಂದಿನ ಕುಡ್ಲ ವಿಧಾನಸಭಾ ಕ್ಷೇತ್ರಡು ಕಷ್ಟಡು ಉಪ್ಪುನ ಇಲ್ಲಲೇನು ಗುರುತಿಸಾದು ಆಹಾರ ಸಾಮಗ್ರಿ ವಿತರಿಸಾವನ ಬೇಲೇನು ಮಾತೆರಲ ಪೊರ್ಲುಡೆ ಮಲ್ತೊಂದುಲೇರು ಪಂಡದು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಕಿಟ್ ವಿತರಣೆಗೆ ಸಹಕಾರ ಕೊರನ ದಾನಿಲೆಗಳ ಅಭಿನಂದನೆ ಸಂದಾಯರು. ಅಧ್ಯಕ್ಷರ ಎಲ್ಲ ಶಾಸಕರುಗಳೇ ಅಧ್ಯಕ್ಷರುಗಳೇ, ವಿಶೇಷವಾಗಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಎಲ್ಲ ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನು ಕೊಟ್ಟರು. ಲಾಕ್ಡೌನ್ ಆದಾಗ ಪ್ರತಿಯೊಬ್ಬ ಕಾರ್ಯಕರ್ತ 5 ಜನರಿಗೆ ಆಹಾರವನ್ನು ಒದಗಿಸಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಶಾಸಕರುಗಳಿಗೆ ನಮ್ಮೆಲ್ಲ ಪಕ್ಷಗಳಿಗೆ ನಾವು ನಿರ್ದೇಶನವನ್ನು ನೀಡಿದ್ವಿ. ನನಗೆ ಭಾಳ ಆನಂದ ಏನು ಹೇಳಿದರೆ, ನಮ್ಮ ರಾಜ್ಯದಲ್ಲೇ ಮಾದರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ
7 ಶಾಸಕರು ಮತ್ತು ಶಾಸಕರು ಇಲ್ಲದೇ ಇರತಕ್ಕಂಥ ಮಂಗಳೂರು ಕ್ಷೇತ್ರ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇಲ್ಲದೇ ಇರತಕ್ಕಂಥ ಮಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪೊಟ್ಟಣಗಳನ್ನು ಕೊಟ್ಟು ಪ್ರತಿಯೊಂದು ಮನೆಯನ್ನು ಗುರುತಿಸಿ ತಲುಪಿಸುವಂಥ ಕೆಲಸವನ್ನು ಈ ಶಾಸಕರುಗಳ ತಂಡ ಮಾಡಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೋದಿ ಕಿಟ್ ಅನ್ನುವಂಥ ಹೆಸರಿನಲ್ಲಿ ತಮ್ಮ ಕೈಯಿಂದ ಹಣವನ್ನು ಹಾಕಿ ಜನರಿಗೆ ಮೋದಿಯ ಹೆಸರಿನಲ್ಲಿ ಪೊಟ್ಟಣವನ್ನು ಕೊಡುವಂಥ ಕೆಲಸವನ್ನು 8 ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಹಾಗೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿದ್ದಾವೆ, ಮೋದಿ ಕಲಿಸಿಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಶಾಸಕರುಗಳು ಅವರ ನೇತೃತ್ವದಲ್ಲಿ ಅವರ ಇಚ್ಛಾಶಕ್ತಿಯಿಂದ ಮತ್ತು ಅಲ್ಲಿಯ ಕ್ಷೇತ್ರದ ಅಧ್ಯಕ್ಷರುಗಳನ್ನು ಇಟ್ಟುಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಪೊಟ್ಟಣಗಳನ್ನು ಹಂಚುವ ಕೆಲಸ ಕಾರ್ಯಗಳು ನಮ್ಮ ಕಡೆಯಿಂದ ಆಗಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವರ ಸಹಕಾರದಿಂದ, ಅವರ ಮಾರ್ಗದರ್ಶನದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,500 ಜನರಿಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಆಹಾರವನ್ನು ಒದಗಿಸ್ತಕ್ಕಂಥ ಮನೆ ಇಲ್ಲದವರಿಗೆ, ವ್ಯವಸ್ಥೆಗಳಿಲ್ಲದೆ ಇರತಕ್ಕಂಥವರಿಗೆ ಒದಗಿಸುವಂಥ ಕೆಲಸವನ್ನು ಧಾರ್ಮಿಕ ದತ್ತಿ ಇಲಾಖೆಯ ಕಡೆಯಿಂದ ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅವರು ಸುಮಾರು ಧಾರ್ಮಿಕ ದತ್ತಿ ಇಲಾಖೆಯಿಂದ 9,000 ಜನರಿಗೆ ಕೊಡ್ತಾರೆ. ಬಾಕುಳಿದನ್ನು ನಾವು ನಮ್ಮ ವಾರ್ ರೂಮ್ ಕಡೆಯಿಂದ ಕೊಡ್ತಾ ಇದ್ದೇವೆ, ಪಾರ್ಟಿ ವಾರ್ ರೂಮ್ ಕಡೆಯಿಂದ ಕೊಡ್ತೀವಿ. ಹೀಗಾಗಿ ಒಂದು ಪಾರ್ಟಿ ನಮ್ಮ ಟೀಮ್ ಆಗಿ ಕೆಲಸ ಮಾಡಿರೋದರ ಅನುಭವದ ಆಧಾರದಲ್ಲಿ ಇನ್ನಷ್ಟು ಕೊರತೆಗಳು ಕಂಡವು ಅಂತ ಹೇಳಿದಾಗ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನ ನೇತೃತ್ವದಲ್ಲಿ ಒಂದಷ್ಟು ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿ ಇದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಇವತ್ತು 20,000 ಪೊಟ್ಟಣಗಳನ್ನು ನಾವು ಹಂಚಬೇಕು ಅಂತ ಯೋಚನೆ ಮಾಡಿದ್ದೆವು. ಹಾಗೆ ಇವತ್ತು 15,000 ಪೊಟ್ಟಣಗಳು ಬಂದಿದ್ದಾವೆ. ಅದನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 1,500 ಪೊಟ್ಟಣದಾಗಿ ನಾನು ಅವರಿಗೆ ಸಹಕಾರವನ್ನು ನೀಡುವುದು. ಯಾಕಂದರೆ ಈಗಾಗಲೇ ನಾನು ಹೇಳಿದೆ, ಅದ್ಭುತವಾಗಿ ಶಾಸಕರುಗಳು ಮೋದಿ ಹೆಸರಿನಲ್ಲಿ, ಮೋದಿ ಕಿಟ್ನ ಹೆಸರಿನಲ್ಲಿ ತಮ್ಮ ಕೈಯಿಂದ ಹಾಕಿ ಮಾಡಿದ್ದಾರೆ. ಅವ್ರದ್ದು ತಲುಪಿದೆ. ಅದಕ್ಕೆ ನಾನು ಸಹಕಾರ ಅಷ್ಟೇ, ನಮ್ಮ 1,500 ಅಲ್ಲಿ ಕಾಣುವುದಿಲ್ಲ, ಆದರೂ ಇರಲಿ ಅಂತ ಹೇಳೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ. ಹಾಗಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಜಿಲ್ಲೆ ಮತ್ತು ರಾಜ್ಯ ಸೇರಿ ಮಾಡತಕ್ಕಂಥ ಒಂದು ಯೋಜನೆ. ಪ್ರತಿಯೊಬ್ಬನಿಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ದಾರೆ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಆಹಾರ ಇಲ್ಲದೆ ಪ್ರತಿಯೊಬ್ಬರು ಯಾರು ಬದುಕಬಾರ್ದು, ಅವನಿಗೆ ಹುಡುಕಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ಎಲ್ಲ ಶಾಸಕರಿಗೆ, ಎಲ್ಲ ಅಧ್ಯಕ್ಷರುಗಳಿಗೆ ಇದನ್ನು ಕಟ್ಟ ಕೊನೆಯ ವ್ಯಕ್ತಿಗೂ ತಲುಪಿಸುವಂಥ ಕೆಲಸ ನಿಮ್ಮದು ಅಂತ ಹೇಳಿ ಇವತ್ತು ಹಸ್ತಾಂತರವನ್ನು ನಾವು ಮಾಡ್ತೀವಿ. ವಿಶೇಷವಾಗಿ ಇದಕ್ಕೆ ಸಹಕಾರ ನೀಡಿದವರು ನಾವು ರಾಜ್ಯದ ಅಧ್ಯಕ್ಷರಾದ ಕಾರಣವೇ ನಮ್ಮಲ್ಲಿ ಭೈರತಿ ಬಸವರಾಜ್ ನಮ್ಮ ಸಚಿವರು, ಅವರು ಸಂಪೂರ್ಣ ನಗರಾಭಿವೃದ್ಧಿ ಸಚಿವರು, ಅವರು ನನಗೆ ನೀವು ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಹಂಚಬೇಕು ಅಂತ ಹೇಳಿ ಅತಿ ದೊಡ್ಡ ಸಹಕಾರವನ್ನು ಕೊಟ್ಟರು. ನಮ್ಮ ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂಥ ಶಂಕರ್ ಅವರು ಬಡವರಿಗೆ ಹಂಚಬೇಕು ಅಂತ ಹೇಳಿ ಅವರು ಸಹಕಾರಗಳನ್ನು ಕೊಟ್ಟರು. ಇಲ್ಲಿರ್ತಕ್ಕಂಥ ತುಂಬ ಉದ್ಯಮಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಉದ್ಯಮಿಗಳ ಸಹಕಾರದಿಂದ, ಆದರಣೀಯ ಆತ್ಮೀಯರ ಸಹಕಾರದಿಂದ ಈ ಕಿಟ್ಗಳನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಇದು ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಹೆಸರಿನಲ್ಲಿ ಇವತ್ತಿಂದ ಹಸ್ತಾಂತರ ಆಗ್ತದೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ, ಮತದಾರರಿಗೆ ತಲುಪಬೇಕು ಅನ್ನುವಂಥ ಆಶಯದಿಂದ ಕೊನೆಯ ವ್ಯಕ್ತಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೊರೋನಾ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಬರ್ತಾ ಇದೆ. ಆದರೆ ಎಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ, ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಆಗ್ತಾ ಇದೆ. ಇವತ್ತು ಆ ಕಾಲಘಟ್ಟದಲ್ಲಿ, ಲಾಕ್ಡೌನ್ ಆದಂಥ ಕಾಲಘಟ್ಟದಲ್ಲಿ ಯಾರಿಗೆ APL BPL ಕಾರ್ಡ್ ಇದ್ದು ಅಥವಾ BPL ಕಾರ್ಡ್ ಇಲ್ಲದೇ ಇರತಕ್ಕಂಥ ಅವನಿಗೆ ಪಡಿತರ ಚೀಟಿಗಳು, ವ್ಯವಸ್ಥೆಗಳು ತಲುಪಲಿಲ್ಲ, ಆಹಾರದ ಕೊರತೆ ಇದೆ, ಅಂಥವರಿಗೆ ತಲುಪಿಸುವಂಥ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೆಸರಿನಲ್ಲಿ ಇಲ್ಲಿಂದ ನಡೀತದೆ. ಇದಕ್ಕೆ ಜಿಲ್ಲೆಯ ಅಧ್ಯಕ್ಷರು ಸಂಪೂರ್ಣವಾಗಿರ್ತಕ್ಕಂಥ ಅವರ ಟೀಮ್ ಸಹಕಾರವನ್ನು ಕೊಟ್ಟಿದೆ. ಎಲ್ಲ ಮಂಡಲದ ಅಧ್ಯಕ್ಷರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇವರೆಲ್ಲರನ್ನು ಅಭಿನಂದಿಸ್ತಾ ಇವತ್ತು ಈ ಕಿಟ್ಗಳನ್ನು ಇಲ್ಲಿಂದ ನಾವು ಕ್ಷೇತ್ರಗಳ ಗ್ರಾಮಗಳಿಗೆ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಶಾಸಕರ ಮುಖಾಂತರ ಮಾಡ್ತೇವೆ. ಜಿಲ್ಲೆಡೆ ಜಿಲ್ಲಾಡಳಿತ ತಂಡ ಕಠಿಣ ನಿರ್ಧಾರದ ಮೂಲಕ ಕೋವಿಡ್-19 ಸೋಂಕು ರೋಗದ ನಿಯಂತ್ರಣದ ಕೆಲಸನೂ ಮಲ್ತೊಂದುಂಡು. ಲಾಕ್ಡೌನ್ದ ಪೊರ್ತುಡು ಕಷ್ಟಡು ಉಪ್ಪುನಕ್ಲಿಗೆ ತೊಂದರೆ ಆಯರ ಬಲ್ಲಿ ಪಂಪಿನ ನಿಟ್ಟಿಡು ಆಯಾ ಕ್ಷೇತ್ರದ ಶಾಸಕರು ಪ್ರಮುಖರ ಮುಖಾಂತರ ಆಹಾರ ಸಾಮಗ್ರಿಗಳದ ಕಿಟ್ಲೆಲ್ಲ ಒದಗಾವೊಂದಿಲ್ಲ. ಇತ್ತ ಸಂಸದರು ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ರನ್ನು ಮುತಾಲಿಕೆಡು 15,000 ದಿನಬಳಕೆ ಸಾಮಗ್ರಿಗಳದ ಕಿಟ್ಲೆಯನ್ನು ವಿತರಣೆ ಮಂತೊಂದುಲ್ಲ ಪಂಡದು. ಒಟ್ಟು 20,000 ಕಿಟ್ಲದ ವ್ಯವಸ್ಥೆ ಈತನೆಂಗನೆ ಆತಲು ಪಂಡದು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ತೆರಿಪಾಯರು. ಎಲ್ಲರ ಪ್ರೀತಿಯ ಸಂಸದರು ಮತ್ತು ರಾಜ್ಯ BJP ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಅವರೇ, ಎಲ್ಲ ಶಾಸಕರೇ, ಪಾರ್ಟಿ ಎಲ್ಲ ಪದಾಧಿಕಾರಿಗಳೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ಮಾಧ್ಯಮಗಳೇ, ಇವತ್ತೊಂದು ಚಾರಿತ್ರಿಕವಾದಂಥ ದಿವಸ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತ ಹೇಳಿದರೆ ನಮ್ಮ ರಾಜ್ಯ BJP ಅಧ್ಯಕ್ಷರು ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು 15,000 ಆಹಾರದ ಕಿಟ್ಗಳನ್ನು ಎಲ್ಲ ನಮ್ಮ ಜಿಲ್ಲೆಗೆ, ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ, ಯಾರು ತುತ್ತೂಟಕ್ಕೆ ಸಮಸ್ಯೆಯಲ್ಲಿದ್ದಾರೆ, ಯಾರಿಗೆ BPL APL ಎರಡೂ ಕಾರ್ಡಿಲ್ಲ ಅಂಥೇಳಿ ಕೊನೆಯ ಮನುಷ್ಯರಿಗೆ ಆಹಾರ ಬೇಕು ಅನ್ನುವಂಥ ಕೊನೆಯ ಮನುಷ್ಯರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮೂಲಕ, ನಮ್ಮ ಪಾರ್ಟಿಯ ಮೂಲಕ, ನಮ್ಮ ಶಾಸಕರ ಮೂಲಕ ವಿತರಣೆ ಮಾಡಬೇಕು ಅನ್ನುವಂಥ ನಿರ್ದೇಶನ ನೀಡಿ 15,000 ಕಿಟ್ಗಳನ್ನು ಇವತ್ತು ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 5,000 ಕಿಟ್ಗಳನ್ನು ಅವರು ಬೇರೆ ಬೇರೆ ಮೂಲಗಳಿಂದ ಹಂಚಿದ್ದನ್ನು ನಾನು ಗಮನಿಸಿದ್ದೇನೆ.
ಒಟ್ಟಿಗೆ ಸುಮಾರು 20,000 ಆಹಾರ ಕಿಟ್ಗಳ ವಿತರಣೆ ಕೇವಲ ಸಂಸದರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ಆಗಿದೆ ಅಂತ ಹೇಳಿದರೆ ನನಗನ್ಸುತ್ತೆ ಇದೊಂದು ದಾಖಲೆ ಮತ್ತು ಬಡವರಿಗೆ ಇದೊಂದು ಧ್ವನಿಯಾಗಿದೆ ಅನ್ನುವಂಥ ಭಾವನೆಗಳು ನಮಗಿದೆ. ಸಾಮಾನ್ಯವಾಗಿ ಈ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ, ನೌಕಾನೆಲೆ ಇರುವಂಥ ಜಿಲ್ಲೆ, ಭಾಳಷ್ಟು ರೈಲುಗಳು ಬಂದು ಹೋಗಿರುವಂಥ ಜಿಲ್ಲೆ, ವಿದೇಶಿ ಮತ್ತು ದೇಶದ ಬೇರೆ ಬೇರೆ ಮೂಲಗಳಿಂದ ಸಂಪರ್ಕ ಇರುವಂಥ ಜಿಲ್ಲೆ. ಆದ್ದರಿಂದಾಗಿ ಕೊರೋನಾ ಸಂಪರ್ಕಕ್ಕೆ ಸಾಕಷ್ಟು ವಿಫಲವಾದಂಥ ವ್ಯವಸ್ಥೆಗಳಿರುವಂಥ ಕೆಲವೇ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಒಂದು. ಆದರೆ ಸಂಸದ ನಳಿನ್ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಇಡೀ ತಂಡ ಜಿಲ್ಲಾಡಳಿತ ತಂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ವಿನಂತಿ ಇದೆ. ಇವತ್ತು ಸಂಸದರ ನೇತೃತ್ವದಲ್ಲಿ ನಡೆಯುವಂಥ ಈ ಆಹಾರ ಕಿಟ್ಗಳ ವಿತರಣೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಡೆ ಕಡು ಬಡವರಿಗೆ ತಲುಪುತ್ತೆ. ಅವರಲ್ಲಿ ವಿಶ್ವಾಸ ಇದೆ, ನಮಗೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರು ನಮ್ಮ ನೆರವಿಗೆ ಬರ್ತಾರೆ ಅನ್ನುವಂಥ ಆತ್ಮಸ್ಥೈರ್ಯ ಅವರಿಗೆ ಬರಬೇಕು ಅನ್ನೋದು ನಮ್ಮ ಆಶೆ ಮತ್ತು ಆಶಯಗಳನ್ನೊಂದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,71,000 ಕುಟುಂಬಗಳಿಗೆ ಬಡತನ ರೇಖೆಗಿಂತ ಕೆಳಗಿರುವುದು ಒಟ್ಟಿರುವ ಪಡಿತರ ಚೀಟಿಗಳ ಪೈಕಿ 65% 68% 70% ಜನರಿಗೆ BPL ಪಡಿತರದ ಕಾರ್ಡ್ದಾರರು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಗೆ 10 kg ಅಂತೆ 2,71,000 ಕುಟುಂಬಗಳಿಗೆ ಇವತ್ತು ವಿತರಣೆ ಮಾಡುವಂಥ ಕೆಲಸಗಳಾಗಿದೆ. ನಾಡ್ದು 1ನೇ ತಾರೀಕಿನಿಂದ ಅವರಿಗೆ ಮತ್ತೆ ಪುನಃ 10 kg ಅಕ್ಕಿ, ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ. ಯಾರಾದರೂ ಮನೆಯಲ್ಲಿ 4 ಜನ 5 ಜನ 8 ಜನ ಇದ್ದರೆ 80 kg ಅಕ್ಕಿ ಒಂದು ಕುಟುಂಬಕ್ಕೆ ಹೋಗಬೇಕಾಗ್ತದೆ. ಅವರಿಗೆ 10 kg ಅಕ್ಕಿ ಪುನಃ ಕೊಡುವಂಥ ಕೆಲಸಗಳು. ಅದರಲ್ಲಿ ಕೊಚ್ಚಿಗೆ ಕುಸಲಕ್ಕಿ ಮತ್ತು ಬಡ್ತಿಗೆ ಅಂಕೆ ಪ್ರತ್ಯೇಕ ಮಾಡಿ ಕುಸಲಕ್ಕಿಯನ್ನು ಜಾಸ್ತಿ ಕೊಡಬೇಕು ಅನ್ನುವಂಥ ಯೋಚನೆ. ಅದರ ಜೊತೆಯಲ್ಲಿ ತೊಗರಿಬೇಳೆಯ 1 kg ತೊಗರಿಬೇಳೆ, 4 kg ಗೋಧಿ, ಇದನ್ನೆಲ್ಲವನ್ನು ಕೊಡುವಂಥ ಒಟ್ಟಾರೆ ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಮನೆಯಲ್ಲಿದ್ದುಕೊಂಡು ಆಹಾರಕ್ಕೆ ತೊಂದರೆ ಆಗದಿರುವಂತೆ ಯಾವುದೇ ಕುಟುಂಬ ಬದುಕಬೇಕು ಅನ್ನೋ ಕಲ್ಪನೆಯೊಟ್ಟಿಗೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಸಂಸದರು ಕೊಡುವಂಥ ಕಿಟ್ಗಳು ಕೂಡ ಯಾರು ಬಡವರಿದ್ದಾರೆ, ಧ್ವನಿ ಇಲ್ಲದಿದ್ದವರೇ, ರೇಷನ್ ಕಾರ್ಡ್ ಇಲ್ಲದಿದ್ದವರಿದ್ದಾರೆ, ನಮಗೆ ಅನ್ನ ಬೇಕು ಅನ್ನೋರಿದ್ದಾರೆ, ಅವರಿಗೆ ಸಂತೃಪ್ತಿ ಸಿಗುತ್ತೆ ಅಂತೇಳಿ ನಾವು ಭಾವಿಸಲಾಗಿದೆ. ಎಲ್ಲ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಶಾಸಕರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಮತ್ತು ಕಟ್ಟಕಡೆಯ ಭೂ ಸಮಿತಿಯಲ್ಲಿರುವಂಥ ಕಾರ್ಯಕರ್ತರು ಯಾರಿಗೆ ಕಷ್ಟ ಇದೆ ಅವರಿಗೆ ಕಟ್ಟಿಸಿ ಮೂಡುವಂಥ ಕೆಲಸಗಳು ಮಾಡಬೇಕು ಅನ್ನುವಂಥ ವಿನಂತಿ ಮಾಡಿ ಈ ಬಹುದೊಡ್ಡ ಶ್ರಮವಹಿಸಿ 20,000 ಕಿಟ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಬರಾಜು ಮಾಡಲಿಕ್ಕೆ ಕಾರಣೀಕರ್ತರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಸಂಸದರು ಮತ್ತು ರಾಜ್ಯ BJP ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರಿಗೆ ಸಮಸ್ತ ಜಿಲ್ಲೆಯ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಶಾಸಕರ ನಕಲು ಸರ್ವಶ್ರೀ ವೇದವ್ಯಾಸ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮಾನಾಥ ಕೋಟ್ಯನ್, ಸಂಜೀವ ಮಠಂದೂರು, ಅಂಗಾರ, ಹರೀಶ್ ಪುಂಜ, ಜಿಲ್ಲಾ BJP ಅಧ್ಯಕ್ಷರು ಸುದರ್ಶನ್, ಮೇಯರ್ ದಿವಾಕರ್ ಪಾಂಡೇಶ್ವರ ಇಂಚಿತಿ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಪಡೆದಿದ್ದರು.